ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್‌ನಿಂದ ಕುಣಿಗಲ್ ಮುಖಾಂತರ ಮಾಗಡಿಗೆ ನೀರು ಹರಿಸುವ ಯೋಜನೆಗೆ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ವಿರೋಧ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಅವರು, ಎಕ್ಸ್‌ಪ್ರೆಸ್ ಕೆನಾಲ್‌ನಿಂದ ಮಾಗಡಿಗೆ ನೀರು ತೆಗೆದುಕೊಂಡು ಹೋಗೋಕೆ ಯೋಜಿಸುತ್ತಾ ಇರುವುದು ತುಮಕೂರು ಜಿಲ್ಲೆಗೆ ಮಾಡಿದ ಅನ್ಯಾಯ. ಈಗಾಗಲೇ ಕುಣಿಗಲ್ಗೆ 2 ಟಿಎಂಸಿ ನೀರು ಹರಿತಾ ಇದೆ. ಡಿಕೆಶಿ ಎಕ್ಸ್‌ಪ್ರೆಸ್ ಕೆನಾಲ್ ನೆಪದಲ್ಲಿ ಮಾಗಡಿಗೆ ನೀರು ತೆಗೆದುಕೊಂಡು ಹೋಗೋಕೆ ಪ್ಲಾನ್ ಮಾಡಿದ್ದಾರೆ. ಅವರು ಬೆಂಗಳೂರು ಗ್ರಾಮಾಂತರ ಗೆಲ್ಲೋಕೆ ತುಮಕೂರು ಜಿಲ್ಲೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಮೇಲೆ ಖರ್ಚು ಮಾಡಿದ್ವಿ. ಅದಕ್ಕೆ ಏನು ಕಾರಣ ಅಂದರೆ ತಮಗೆ ಗೊತ್ತು, ನಮಗೆ 24.23 TMC ನೀರು ಈ ಭಾಗದ ಕೆನಲ್ಗೆ ಬಿಡಬೇಕು. ಈ ಭಾಗದ ಕೆನಲ್ ಅಂತ ನಾನು ಯಾಕೆ ಹೇಳ್ತೇನೆ ತಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಅದರಲ್ಲಿ ಮಂಡ್ಯ ಜಿಲ್ಲೆನೂ ಸೇರಿಕೊಂಡು ಈ ಕಡೆ ನೀರು ಬರೋದ್ರಿಂದ ನಾವು 17-18 TMC ನೀರಿಗೆ ರೆಸಿಪೆಂಟ್ಸ್ ಆಗಿರ್ತೀವಿ. ನಾವು ಸ್ವೀಕರಣೆ ಮಾಡಬೇಕಾಗಿತ್ತು. ಕಳೆದ 2 ವರ್ಷ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗೋವರೆಗೆ ಯಾವತ್ತೂ ನಾವು ಅಷ್ಟೊಂದು ನೀರನ್ನ ಈ ಜಿಲ್ಲೆಗೆ ಹರಿಸ್ಲಿಕ್ಕೆ ಆಗಿರಲಿಲ್ಲ. ಅದು ಪ್ರಾಕೃತಿಕವಾದ ದೋಷದಿಂದಲೂ ಆಗಿತ್ತು, ನಮ್ಗಳ ಅಸಹಾಯಕತೆಯಿಂದಲೂ ಆಗಿತ್ತು. ಕಾಲ ಕೂಡ ನಮಗೆ ಸರಿಯಾಗಿ ಆಗ್ತಿರ್ಲಿಲ್ಲ. ಯಾವ ಸೀಸನಿಂದ ಯಾವ ಸೀಸನಿಗೆ ನೀರು ಬಿಡಬೇಕು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಲ್ಲೇ ನೀರನ್ನೇ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬಿಡೋಕೆ ಟ್ರೈ ಮಾಡ್ತಿದ್ವಿ. ಜೂನಿಂದ ಜಾನ್ವರಿ ಎಂಡ್ವರೆಗೆ ನಮಗೆ ನೀರು ಬಿಟ್ಕೊಳ್ಳಿಕ್ಕೆ ಆ ಕೆನಾಲಿಂದ ಅವಕಾಶ ಇರೋದನ್ನ ನಾವು ಸದ್ಬಳಕೆ ಮಾಡ್ಕೊಂಡಿರ್ಲಿಲ್ಲ. ನಾವು ಹೋದ ತಕ್ಷಣ ಜೂನಲ್ಲಿ ಡ್ಯಾಮ್ ಇನ್ಫ್ಲೋ ಸ್ಟಾರ್ಟ್ ಆಗ್ತಿದ್ದಾಗೆ ನೀರು ಬಿಡಕ್ಕೆ ಸ್ಟಾರ್ಟ್ ಮಾಡಿ 1 ವರ್ಷ 2 ವರ್ಷ ನಮಗೆ ನೀರು ಬಂತು. ಅದರಲ್ಲೊಂದು 2-3 TMC ನೀರು ಸೇವ್ ಆಗಿದ್ದಕ್ಕೆ ಮತ್ತೆ ಬರಗಾಲ ಅಥವಾ ಕುಡಿಯೋ ನೀರು ತೊಂದರೆ ಆಗೋದು ಬೇಡ ಅಂತ ಮಾರ್ಚ್ ಏಪ್ರಿಲ್ ನಾವು ನೀರು ಬಿಟ್ಕೊಂಡಿದ್ವಿ. ಆಗ್ಲೂ ವಾದ ಆಯ್ತು, ನೀವು ಈ ಸೀಸನಲ್ಲಿ ಬಿಟ್ಕೋಬಾರ್ದು, ಜನವರಿಗೆ ಎಂಡ್ ಆಗಿದೆ ಸೀಸನ್ ಅಂತ. ಬಟ್ ನಮ್ಮ ಸೇವಿಂಗ್ ಇದೆ, ನಾವು ಯಾಕೆ ಬಿಟ್ಕೋಬಾರ್ದು ಅಂತ ಹೇಳಿ ಚರ್ಚೆ ಮಾಡಿ ಜಸ್ಟಿಫೈ ಮಾಡಿ ಮತ್ತೊಮ್ಮೆ ನಮ್ಮ ತುಮಕೂರು ಕೆರೆಯಿಂದ ಹಿಡಿದು ಎಲ್ಲಾ ಕೆರೆಗಳಿಗೂ ಕುಡಿಯುವ ನೀರು ಬಿಟ್ಟಿದ್ವಿ. ನಮ್ಮ ಪ್ರಶ್ನೆ ಏನಾಗಿದೆ, ಈಗ ಹೇಮಾವತಿ ಕೆನಾಲ್ ಏನು ಹರಿಯುತ್ತೆ, ಇದಕ್ಕೀಗಾಗಲೇ 28 ಅಥವಾ 30 ಕಡೆ ಹಾಸನ ಜಿಲ್ಲೆಗೆ ಅಲ್ಲಿ ಇಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಅನ್ನ ಮೈನ್ ಕೆನಾಲ್ ಅಲ್ಲೇ ಮಾಡಿದ್ದಾರೆ. ನಾವ್ ಏನೇ ಮಾಡಿ ನೀರು ಬಿಟ್ಕೋಬೇಕು ಅಂದ್ರೂ ನೀರು ಫ್ಲೋ ಆಗಲ್ಲ. ನಾವು 1200 ಕ್ಯೂಸೆಕ್ಸ್ ನೀರು ಹರಿಸ್ತೀವಿ ಅಂತ ಹೇಳ್ತಿದ್ರು. ಮುಂದೆ ನಮ್ಗೆ 800-900 ಕ್ಯೂಸೆಕ್ಸ್ ಹೋಗ್ಲಿಕ್ಕೆ ಬಹಳ ತ್ರಾಸಾಗಿತ್ತು. ಅಷ್ಟು ಕ್ಯೂಸೆಕ್ಸ್ ಅಲ್ಲಿ ನೀರು ಖುಷಿಯಾಗಿ ಇಲ್ಲಿ ಬರ್ತಿರ್ಲಿಲ್ಲ ಅಂತ ಹೇಳಿ ಇದು ಸರಿಗಿಲ್ಲ ಈ ವ್ಯವಸ್ಥೆ ಅಂತ ಮಾಡಿದ್ರೆ ಅದರಲ್ಲಿ ಸುಮಾರು 1.5 TMC ನೀರು ಕುಣಿಗಲ್ ತಾಲೂಕಿಗೂ ಹರಿಸ್ಬೇಕಾಗಿತ್ತು. ನಮಗೆ ಒಂದು ಮೂಲ ಪ್ರಶ್ನೆಗೆ ಹೇಳಿರ್ತೀನಿ ನಾನು, ಈ ಕೆನಾಲ್ ಡಾಟ್ ಕೋನ್ ಏರಿಯಾ ಡೆವಲಪ್ಮೆಂಟ್ ಕೆನಾಲ್ DRDA ಕೆನಾಲ್ ಅಂತ ಹೇಳಿ ನಾವು ಮಾಡಿದ್ವಿ. ಉಪ್ಪಿ ತಾಲೂಕನ್ನ ವಿಶೇಷವಾಗಿ ಪರಿಗಣನೆ ತಗೊಂಡು ಸತತ ಬರಗಾಲ ಆಗ್ತಿರೋದ್ರಿಂದ ಇದನ್ನ ನಾವು ಡಾಟ್ ಕೋನ್ ಏರಿಯಾ ಡೆವಲಪ್ಮೆಂಟ್ ಕೆಳಗಡೆ ಪರ್ಮಿಷನ್ ತಗೊಂಡು ಹೇಮಾವತಿ ನೀರನ್ನು ತಗೊಂಡಿದ್ವಿ. ಇದು ನಮಗೆ ಮೂಲ ಎಸ್ಟಿಮೇಟ್ ಪ್ರಕಾರ ಅಥವಾ ಪ್ರಾಜೆಕ್ಟ್ ಪ್ರಕಾರ ಎಪ್ಪೂರ್ ನಾಗವಲ್ಲಿಗೆ ಹೋಗಿ ನಿಲ್ಬೇಕಾಗಿತ್ತು. ಒತ್ತಡಗಳಿಗೆ ಮಣದು ಬಂದು ಬಹಳ ಮುಂದಕ್ಕೆ ನೀರನ್ನು ತಗೊಂಡು ಹೋಗ್ಬಿಟ್ಟು ನಮ್ಗೇನೋ ಅವತ್ತು ಶಕ್ತಿ ಇರ್ಲಿಲ್ವೋ ಏನೋ ಅವತ್ತು ನಮ್ಮ ಜಿಲ್ಲೆನೇ ಅಲ್ವಾ ಅಂತ ಬಿಟ್ಕೊಂಡು ಬಂದ್ವಿ. ಎಕ್ಸ್‌ಪ್ರೆಸ್ ಕೆನಾಲ್ ಎಲ್ಲಿಗಾರ ಮಾಡಬೇಕು ಅಂತಂದ್ರೆ ನಾವು ಮೂಲ ಪ್ರಾಜೆಕ್ಟ್ನವ್ರಿಗೆ ಎಲ್ಲಾರ ತೊಂದರೆ ಆಗುತ್ತೆ ಅಂದ್ರೆ, ಈಗ ನಿಮ್ ಕೂರ್ನಳ್ಳಿ ಕೆರೆ ನೀರೇ ಬರಲಿಲ್ಲ ಅಂದ್ರೆ ನಾವು ಎಕ್ಸ್‌ಪ್ರೆಸ್ ಕೆನಾಲ್ ಎಲ್ಲಾರು ತರಲೇಬೇಕು. ಇಟ್ ಅಟ್ರಾಕ್ಟ್ಸ್ ಮೋರ್ ಇಂಪಾರ್ಟೆನ್ಸ್ ಅಂದ್ರೆ ಕುಡಿಯೋ ನೀರು ದೊಡ್ಡ ನಗರಕ್ಕೆ ಕೊಡಬೇಕಾಗಿರುತ್ತೆ. ಕುಣಿಗಲ್ಗೆ ನಮ್ಮ ದೃಷ್ಟಿನಲ್ಲಿ ಇದ್ಯಾವ ಸಮಸ್ಯೆ ಇರಲಿಲ್ಲ. ನಮಗ್ ಬಂದ್ ನೀರನ್ನ ಎಲ್ಲಾ ತಾಲೂಕಿಗೆ ಶೇರ್ ಮಾಡ್ದಂಗೆ ಮಾಡ್ಕೊಂಡ್ಬಂದ್ವಿ. ಈ ಪ್ರಾಜೆಕ್ಟ್ ಅನ್ನ ರದ್ದು ಮಾಡ್ಬೇಕಾದ್ರೆ ಎಕ್ಸ್‌ಪ್ರೆಸ್ ಕೆನಾಲ್ ಅನ್ನ ನಾವು ಬೇರೆ ತೀರ್ಮಾನ ತಗೊಂಡು ನಾವಿರೋ ಕೆನಾಲ್ ಅನ್ನ ವೈಡನ್ ಮಾಡಬೇಕು, ಇದನ್ನ ಇಂಪ್ರೂವ್ ಮಾಡ್ಬೇಕಂತ ಸುಮಾರು 600-650 ಕೋಟಿ ರೂಪಾಯಿ ದುಡ್ಡನ್ನ ಈ ಕಡೆ ಹಾಕೊಂಡು ಕನಿಷ್ಠ 2000 ಕ್ಯೂಸೆಕ್ಸ್ ನೀರು ಹರಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದರಂತೆ ಬಂದಾಗ ಯಾರ್ಯಾರಿಗೆ ಏನೇನು ಅಲೋಕೇಶನ್ ಇದೆ ಆ ನೀರು ಅಂತ ಮಾಡಿ ನನ್ನ ದೃಷ್ಟಿನಲ್ಲಿ ನಾನು ಮಂತ್ರಿ ಆಗಿದ್ದಾಗ ಒಂದೇ ಒಂದು ಡ್ರಾಪ್ ಕೂಡ ಕಡಿಮೆ ಆಗದಷ್ಟು ಕುಣಿಗಲ್ನವ್ರು ಗಿದ್ದಿದ್ದ ನೀರನ್ನ ಕುಣಿಗಲ್ಗೆ ಕೊಟ್ಟಿದ್ವಿ. ಕುಣಿಗಲ್ಗೆ ಆಡೆಡ್ ಅಡ್ವಾಂಟೇಜ್ ಏನಂದ್ರೆ ಇವತ್ತು ಡ್ಯಾಮ್ ಇದೆ. ನಮ್ಮ ಭಾಗದಲ್ಲಿ ಹೆಚ್ಚುವರಿ ನೀರು ಯಾವ್ದಾರೋ ಬಂದ್ರೆ ಬಹುಶಃ ತುರುವೇಕೆರೆ ತಾಲೂಕಿಂದ ತಿಪ್ಪೂರು ತಾಲೂಕಿಂದ ಕಾವೇರಿ ಬೇಸಿನಲ್ಲಿ ಎಲ್ಲಾರೋ ನೀರು ಫ್ಲಡ್ ವಾಟರ್ ಬಂದ್ರೆ ಅದು ಕುಣಿಗಲ್ಗೆ ಹೋಗ್ಬೇಕು, ಮಾರ್ಕೋನಹಳ್ಳಿ ಜಲಾಶಯಕ್ಕೆ ಹೋಗಿ ಎಂಡ್ ಆಗ್ಬೇಕು. ಅದು ತುಂಬೇ ಪ್ರತಿ 2 ಸಲ 3 ಸಲ ನಾವು ನೋಡಿದ್ದೀವಿ ಅದು ಡಿಸ್ಚಾರ್ಜ್ ಆಗಿ ಶಿಂಷಾಬದಿಗೆ ವೇಸ್ಟ್ ಆಗಿ ನೀರು ಹರಿದು ಹೋಗ್ತಾ ಇರುತ್ತೆ. ಇದು ಸರಿ ಇಲ್ಲ ಅನ್ನೋದು ನಮ್ಮ ಭಾವನೆ ಇಟ್ಕೊಂಡು ಮಾಡಿ ಅದನ್ನ ಮಂಗಳಾಗ 1 TMC ನೀರನ್ನ ಡೈವರ್ಟ್ ಮಾಡ್ಕೊಳ್ಳಿ ಟೈಲಿಂದ ಹಿಂಭಾಗದಿಂದ ಅಂತಲೂ ಕೂಡ ನಾವು ಪ್ರಾಜೆಕ್ಟ್ ಅಪ್ರೂವಲ್ ಕೊಡ್ತೀವಿ. ಇನ್ನೂ ಒಂದು ಅಡಿಷನಲ್ 1 TMC ನೀರನ್ನು ಮಾಡಿ ಮತ್ತೆ ಕುಣಿಗಲ್ ಕೆರೆನೂ 1 ವರ್ಷನೂ ಖಾಲಿ ಆಗದಂತ ಪರಿಸ್ಥಿತಿ ಬಂದಿದೆ. ಕುಣಿಗಲ್ ಕೆರೆನ ಕ್ಲೀನ್ ಮಾಡಿಸ್ಲಿಕ್ಕಾರ 1 ವರ್ಷ ಟ್ರೈ ಮಾಡಿ ಅಂದ್ರೂ
ಕುಣಿಗಲ್ ಕೆರೆನ ಅವ್ರು ಖಾಲಿ ಮಾಡಕ್ ಇಷ್ಟಪಟ್ಟಿಲ್ಲ. ನೀವೆಲ್ಲ ನೋಡಿದ್ರಿ ಕುಣಿಗಲ್ ಕೆರೆ, ಕುಣಿಗಲ್ ಚೆನ್ನಾಗೇ ಇದೆ. ನಮಗೇನು ಕೆಟ್ಟ ಭಾವನೆ ಇಲ್ಲ. ಕುಣಿಗಲ್ ಜನ ಬೇರೆ, ರೈತರು ಬೇರೆ, ತುಮಕೂರು ಜನ ರೈತರು ಬೇರೆ ಅನ್ನೋ ಭಾವನೆ ನಮ್ಗಿಲ್ಲ. ಎಲ್ಲರೂ ಹಂಚ್ಕೊಂಡು ಊಟ ಮಾಡ್ಬೇಕಾಗಿದ್ದು ಈ ಜಿಲ್ಲೆ ನೀರ್ನ ಅಂತ ಹೇಳಿ ನಾವು ಅಚ್ಚುಕಟ್ಟು ಡೆವಲಪ್ ಮಾಡೋ ಗೋಜಿಗೆ ಹೋದಂಗೆ. ನಮ್ಮ ಮೊದಲೇ 5 ಲಕ್ಷ ಏಕರ್ಸ್ ಅಚ್ಚುಕಟ್ಟು ಮಾಡಬೇಕಾಗಿತ್ತು. ಕುಡಿಯೋ ನೀರು ಸ್ಕೀಮ್ಗಳು ಜಾಸ್ತಿ ಮಾಡ್ತಾ ಬಂದು 3.7 ಅಥವಾ 3.8 ಲ್ಯಾಕ್ಸ್ಗೆ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡ್ವಿ. ಆದರೂ ಇವತ್ತು ಡೈರೆಕ್ಟ್ ಅಲ್ಲಿ ಕೆನಾಲ್ ಇರಿಗೇಷನ್ ಅಲ್ಲಿ ನಾವು ಯಾರಿಗೂ ನೀರೇ ಕೊಡೋಕ್ಕಾಗಿಲ್ಲ, ಅಚ್ಚುಕಟ್ಟಿಗೆ ನೀರೇ ಕೊಟ್ಟಿಲ್ಲ. ನಾವೇನು ಆ ಕಾಡನಲ್ಲಿ ಇದರಲ್ಲಿ ಅಚ್ಚುಕಟ್ಟಲ್ಲಿ ಕೆರೆಗಳಿತ್ತು, ಆ ಕೆರೆಗಳಿಗೆ ನೀರು ಕೊಟ್ಟು ಅದನ್ನೇ ಮಾಹಿತಿ ಕೊಡ್ತಾ ಬಂದ್ಬಿಟ್ಟಿದ್ದೀವಿ. ನೀರು ಕೊಟ್ಟಿದ್ದೀವಿ, ರೈತರಿಗೆ ನೀರು ಕೊಟ್ಟಿದ್ದೀವಿ. ನಾವು ಕೊಟ್ಟಿಲ್ಲ. ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಇಂದ ನೀರು ಕೊಡೋ ಪರಿಸ್ಥಿತಿನೇ ಉದ್ಭವ ಆಗಿಲ್ಲ. ಇದಕ್ಕೆ ನಾವು ಕೊಡಬೇಕಾಗಿತ್ತು, ರಾಕ್ಕೋನ್ ಏರಿಯಾಕ್ಕೆ ಕೊಟ್ಟಿಲ್ಲ. ಅಲ್ಲೇನೋ ಅದಕ್ಕೆ 2 ಕಾರಣ. ಒಂದು, ನಾವು ಮೇಜರ್ ಹಾರ್ಟಿಕಲ್ಚರ್ ಏರಿಯಾ, ನಾವು ಅಕಸ್ಮಾತ್ ಡಿಸ್ಟ್ರಿಬ್ಯೂಟರ್ ಕೊಡೋಕೆ ಹೋಗ್ತೀವಿ, ನಾವೆಲ್ಲೂ ಸರಿ ಮಾಡೋಕ್ಕಾಗಲ್ಲ ಗದ್ದೆ, ಮತ್ತೊಂದು ಮಾಡೋಕ್ಕಾಗಲ್ಲ. ಶುಗರ್ ಕೇನು ಡೆವಲಪ್ ಮಾಡೋಕ್ಕೆ ಈ ಕಾಲ ಸರಿಗಿಲ್ಲದ್ರಿಂದ ನಾವು ನಮ್ಮ ಅಚ್ಚುಕಟ್ಟಲ್ಲಿರೋ ಟ್ಯಾಂಕ್ನ ಫಿಲ್ಅಪ್ ಮಾಡಿಕೊಂಡು ನೀರು ಕೊಡ್ಕೊಂಡು ಎಲ್ಲರೂ ಸಮರ್ಪಕವಾಗಿ ನೀರು ಬಳಸಬೇಕು. ಇದಕ್ಕೆ ಬಹಳ ಡ್ರಿಂಕಿಂಗ್ ವಾಟರ್ ಸ್ಕೀಮ್ಗಳು ಆಡಾಗಿದೆ. ಟ್ರಿಬ್ಯುನಲ್ ಡಿಸಿಷನ್ ಆದಮೇಲೆ ಸುಮಾರು ಬೇಕಾದಷ್ಟು ಊರುಗಳೆಲ್ಲ ಇವತ್ತು ಹೇಮಾವತಿ ನೀರು ಮೇಲೆ ತುಮಕೂರು ಜಿಲ್ಲೆ ಮತ್ತೆ ಹಾಸನ ಜಿಲ್ಲೆನಲ್ಲಿ ಅರಸೀಕೆರೆ ಎಲ್ಲರೂ ಕುಡಿಯೋ ನೀರು ಸ್ಕೀಮಲ್ಲಿ ಕೂಡ ಅಲ್ಲಿ ಬಂದು ಸುಮಾರು ಕ್ವಾಂಟಿಟಿ ನೀರು ಆ ಡ್ರಿಂಕಿಂಗ್ ವಾಟರ್ ಕೆರೆಗಳಿಗೆ ಹೋಗುತ್ತೆ. ಪ್ಲಸ್ ಸುಮಾರು 4 ರಿಂದ 5 TMC ನೀರು ಹೇಮಾವತಿನಲ್ಲಿ ರಿಸರ್ವ್ಸ್ ಬಿಡಬೇಕಾಗುತ್ತೆ. ನಾವು ಇದೆಲ್ಲದರ ಮಧ್ಯೆ ಯಾವುದೋ ಒಂದು ತಾಲೂಕನ್ನ ಪ್ರಯಾರಿಟಿ ಮಾಡೋದು, ಆ ತಾಲೂಕರ ಹೆಸರಲ್ಲಿ ಮುಂದಿನ ತಾಲೂಕಿಗೆ ನೀರು ತಗೊಂಡು ಹೋಗೋದು ದುರದೃಷ್ಟಕರ. ನಾನು ಈ ತೀರ್ಮಾನ ಸರಿಗಿದೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಅದರಲ್ಲೇ ಫಲಾನುಭವಿ ಇಲ್ಲ. ಚಿಕ್ಕನಾಯಕನಹಳ್ಳಿ ತಾಲೂಕಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ನಾವೇನಾರ ನೀರು ತಗೊಂಡಿದ್ರೆ, ಕುಡಿಯೋ ನೀರಿಗೆ ನೀರು ತಗೊಂಡಿದ್ರೆ ನಾವೆಲ್ಲೂ ಅಚ್ಚುಕಟ್ಟು ನೀರು ಬಳಸಿಲ್ಲ. ಅದು ಏನೋ ಸುಮಾರು ನೀರು ಬಂದಿದ್ದನ್ನ MI ಇಂದ ನಾವು ಎಲ್ಲ ಕೆರೆಗೆ ಅದನ್ನೇ